ಹಲೋ ಫ್ರೆಂಡ್ಸ್, ಕುತ್ತು ಚಾನಲ್ಗೆ ಸ್ವಾಗತ. ಗಂಟೆ ಆಯಿತು ಸಂಜೆ 4:15. ಇವತ್ತು ಭಾನುವಾರ. ನಾವು ಇವಾಗ ಐಕ್ಯ ಮಾಲ್ಗೆ ಹೋಗುವ ಅಂತ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ಚಿಕ್ಕ ಟನಲ್ ಸಿಕ್ತು. ನಮ್ಮ ಮನೆಯಿಂದ ಐಕ್ಯ ಮಾಲ್ಗೆ ಹೋಗುವಾಗ ಚಿಕ್ಕ ಟನಲ್ ಸಿಕ್ಕಿದೆ. ಹೀಗೆ ಪುಟ್ಟ ಪುಟ್ಟ ಟನಲ್ ದುಬೈಯಲ್ಲಿ ಕೆಲವೊಮ್ಮೆ ಕೆಲವು ಪ್ಲೇಸ್ಗೆ ಹೋಗುವಾಗ ಸಿಗುವುದು ಸಹಜ. ಬನ್ನಿ, ನಮ್ಮ ದುಬೈನ ಐಕ್ಯ ಮಾಲ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ ಇವತ್ತು. ಆಲ್ರೆಡಿ ನಾವು ಐಕ್ಯ ಮಾಲ್ಗೆ ರೀಚ್ ಆದ್ವಿ. ನೀವು ನೋಡ್ತಿರ್ಬೋದು. ಇಲ್ಲಿ ಏನು ಅಂದರೆ ಇಲ್ಲಿ ತುಂಬ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಇದೆ, ಆದರೆ ಐಕ್ಯ ಮಾತ್ರ ಹೈಲೈಟ್. ಹಾಗಾಗಿ ಐಕ್ಯ ಮಾಲ್ ಅಂತ ಸಹ ಹೇಳ್ತಾರೆ. ಇಲ್ಲಿ ನೀವು ಐಕ್ಯ ಮಾಲ್ನಲ್ಲಿ ಸಹ ನಿಲ್ಲಿಸಿ ಇಲ್ಲಿಂದ ಫೆಸ್ಟಿವಲ್ ಸಿಟಿ ಮಾಲ್ಗೆ ಸಹ ಹೋಗ್ಬೋದು. ಎರಡು ಅಡ್ವಾಂಟೇಜ್ ಇದೆ. ಕೆಲವರು ಐಕ್ಯ ಮಾಲ್ನಲ್ಲಿ ಪಾರ್ಕಿಂಗ್ ಮಾಡಿ ಫೆಸ್ಟಿವಲ್ ಸಿಟಿ ಮಾಲ್ಗೆ ಸಹ ಹೋಗ್ತಾರೆ. ಇವತ್ತು ಭಾನುವಾರ, ಹಾಗಾಗಿ ಪಾರ್ಕಿಂಗ್ ಸಿಗೋದು ಸಹ ಕಷ್ಟ, ತುಂಬ ರಶ್ ಇರ್ತದೆ. ಪಾರ್ಕಿಂಗ್ ಸಿಕ್ಕಿದ್ರೂ ಸಹ ಅದರ ಆಲ್ಫಾಬೆಟ್ಸ್ ಮತ್ತು ನಂಬರ್ಸನ್ನು ನಾವು ನೋಟ್ ಮಾಡ್ಕೊಳ್ಬೇಕು. ಇಲ್ಲಾದರೆ ವಾಪಸ್ ಬಂದಾಗ ಗಾಡಿ ಹುಡುಕುವ ಪರದಾಟ ಇರ್ತದೆ. ಈಗ ನಾವು ಮಾಲಿಗೆ ಎಂಟ್ರಿ ಆಗ್ತಾ ಇದ್ದೇವೆ. ಇಲ್ಲಿ ಎಲ್ಲ ಥರದ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಸಹ ಇಲ್ಲಿ ಇದೆ. ಅಂದರೆ ಐಕ್ಯ ಹೈಲೈಟ್, ಯಾಕಂದರೆ ಇದು ಮೇಯ್ನ್ ಐಕ್ಯದ, ಹಾಗಾಗಿ ಐಕ್ಯ ಹೈಲೈಟ್. ಕೆಳಗೆ ಹೋದರೆ ಕೋಸ್ತಾದಿದೆ, ಬ್ಯಾಸ್ಕಿನ್ ರಾಬಿನ್ಸ್ ಇದೆ. ತುಂಬ ಚೆನ್ನಾಗಿದೆ ಈ ಮಾಲ್. ಒಂದು ದಿವಸ ಬಂದರೆ ಆರಾಮ್ಸೆ ನಿಮಗೆ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಓಪನ್ ಮಾರ್ಕೆಟ್ ಸಹ ಇಲ್ಲಿದೆ. ಪ್ಲ್ಯಾಂಟ್ಸ್ ಇದು, ಫ್ಲವರ್ಸ್ದು, ಹಾಗೆ ನಿಮಗೆ ಡ್ರೆಸ್ ಇದು. ಹಾಗೆ ಕೆಳಗೆ ಹೋದರೆ ಮಕ್ಕಳಿಗೆ ಬೋರ್ ಆಗೋದಿಲ್ಲ. ಹಾಗೆ ಪ್ಲೇ ಏರಿಯಾ ಇದೆ, ಕ್ಯಾರಿಫೋರ್ ಇದೆ, ಎಲ್ಲ ಥರ ಬ್ರ್ಯಾಂಡೆಡ್ಸ್ ಸಹ ಇಲ್ಲಿದೆ. ಹಾಗೂ ಫುಡ್ ಕೋರ್ಟ್ ಸಹ ಇದೆ. ಸುತ್ತಿ ಸಾಕಾದರೆ ತಿನ್ನಲಿಕ್ಕೆ ಸಹ ಫುಡ್ ಕೋರ್ಟ್ ಇಲ್ಲಿದೆ. ನೋಡಿ, ಫುಲ್ ರಶ್. ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಚಿಕ್ಕ ಚಿಕ್ಕ ಟಾಯ್ ಶಾಪ್ಸ್ ಇದೆ ಮಕ್ಕಳನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ. ಕೆಳಗಡೆ ಪ್ಲೇ ಏರಿಯಾ ಇದೆ. ಮಿನಿಮಮ್ ನಿಮಗೆ ಐಕ್ಯ ಸರಿಯಾಗಿ ತಿರುಗಲಿಕ್ಕೆ ಮಿನಿಮಮ್ ನಿಮಗೆ 3 ಗಂಟೆ ಬೇಕು. ಐಕ್ಯವೇ ತಿರುಗಲಿಕ್ಕೆ. ನನ್ನ ಪ್ರಕಾರ ವಿಂಡೋ ಶಾಪಿಂಗ್ ಮಾಡಿದರೆ ನಿಮಗೆ ಫೆಸ್ಟಿವಲ್ಸ್, ನೋಡಿ ಇಲ್ಲಿ ಪ್ಲೇ ಏರಿಯಾ ಕಾಣ್ತಿದೆ. ನನ್ನ ಪ್ರಕಾರ ನೀವು ವಿಂಡೋ ಶಾಪಿಂಗ್ ಮಾಡಿದರೆ ಫೆಸ್ಟಿವಲ್ ಸಿಟಿ ಮಾಲ್ ಮತ್ತು ಐಕ್ಯ ಮಾಲ್ ಸಹ ಒಂದು ದಿವಸದಲ್ಲಿ ತಿರುಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಇದು ಡಿಪೆಂಡ್ ಸಹ ಆಗ್ತದೆ ನಿಮ್ಮ ಮೇಲೆ. ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲದೂ ಸಹ ಒಂದೇ ಮಾಲಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಏನಿಲ್ಲ. ಎಲ್ಲ ಔಟ್ಲೆಟ್ಸ್ ಸಹ ಇಲ್ಲೇ ಇದೆ. ಐಕ್ಯ ಅಂದರೆ ಕ್ವಾಲಿಟಿ ವೈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಎಲ್ಲ ಥರದ ಫರ್ನಿಚರ್ ಮತ್ತು ಹೌಸ್ ಹೋಲ್ಡ್ ಐಟಮ್ಸ್ ಇಲ್ಲಿ ಸಿಗ್ತದೆ. ಫರ್ನಿಚರ್, ಲಿವಿಂಗ್ ರೂಮ್ ಇನ್ ಮಾಡೆಲ್ ಸೆಟಪ್ ಇಲ್ಲಿದೆ. ಹಾಗೂ ವಾಶ್ರೂಮ್ ಮಾಡೆಲ್ ಸೆಟಪ್ ಇಲ್ಲಿದೆ. ಹಾಗೂ ಬೆಡ್ರೂಮ್ ಇನ್ ಮಾಡೆಲ್ ಸೆಟಪ್ ಇದೆ. ಕಿಚನ್ದು ಮಾಡೆಲ್ ಸೆಟಪ್ ಇದೆ. ಮತ್ತು ಲಿವಿಂಗ್ ಏರಿಯಾದ ಮಾಡೆಲ್ ಸೆಟಪ್ ಇದೆ. ಅದಕ್ಕೆ ಬೇಕಾದ ಫರ್ನಿಚರ್ ನಾನು ಮಾಡೆಲ್ ರೂಮ್ ಒಳಗಡೆ ಇಟ್ಟಿರ್ತಾರೆ. ನಿಮಗೆ ಹೊಸ ಮನೆ ಸೆಟಪ್ ಸಹ ಮಾಡಿ ಕೊಡ್ತಾರೆ ಇವರು. ದುಬೈದು ದ ಬೆಸ್ಟ್ ಕ್ವಾಲಿಟಿ ಅಂತ ಸಹ ಹೇಳ್ಬೋದು. ಇಲ್ಲಿ ಸ್ಪೂನಿಂದ ಹಿಡ್ದು A to Z ನಿಮಗೆ ಸಿಗ್ತದೆ. ಅಂದರೆ ಈ ಥರ ಬಿಡಿ ಬಿಡಿ ಸಹ ಸಿಗ್ತದೆ. ಚೇರ್ಸು, ಸೋಫಾ, ಕಬೋರ್ಡ್ಸ್, ಶೂ ರ್ಯಾಕ್ಸ್ ಅಥವಾ ಬೆಡ್, ಸೋಫಾ ಕಮ್ ಬೆಡ್, ಏನೆಲ್ಲ ಬೇಕು ಎಲ್ಲ ಸಿಗ್ತದೆ. ಕಾರ್ಪೆಟ್, ಸ್ಕ್ರೀನ್ಸ್, ಅಂದರೆ ಏನೇನು ಮನೆಗೆ ಹೊಸ ಮನೆ ಮಾಡುವವರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಸಹ ಹೇಳ್ಬೋದು. ಪ್ರತಿಯೊಂದು ಸಾಮಾನು ಇಲ್ಲಿ ಬಂದರೆ ಎಲ್ಲ ಇಲ್ಲೇ ಇರ್ತದೆ. ಕೆಲವೊಮ್ಮೆ ಆಫರ್ಸ್ನಲ್ಲಿ ಸಹ ಇರ್ತದೆ. ಆವಾಗ ನಿಮಗೆ ಇನ್ನೂ ಸಹ ಚೀಪ್ನಲ್ಲಿ ಸಹ ಸಿಗ್ತದೆ. ಕ್ವಾಲಿಟಿ ವೈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಸಹ ಗೊತ್ತಿರೋ ಹಾಗೆ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಬೇರೆ ಬೇರೆ ಸಪ್ರೇಟ್ ಸೋಫಾ ಸಹ ಇಟ್ಟಿದ್ದಾರೆ. ಒಂದು ಕಡೆ ಮಾಡೆಲ್ ಕಿಚನ್ ಅಥವಾ ಮಾಡೆಲ್ ಬೆಡ್ರೂಮ್ ಸಹ ಇದೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ಸೋಫಾ, ಅಂದರೆ ಯಾವ್ಯಾವ ಥರದ ಸೋಫಾ, ಅದ್ರಿಗೆ ಬೇಕಿದ್ದ ಪಿಲ್ಲೋಸ್, ಸೋಫಾ ಕಮ್ ಬೆಡ್ ಅಥವಾ ಬೇಕಿದ್ದ ಬೆಡ್ ಲ್ಯಾಂಪ್ಸ್, ಬೆಡ್ಶೀಟ್ ಎಲ್ಲ ಥರ ಸಹ ಸಿಗ್ತಾರೆ. ಹಾಗೂ ಇದರದ್ದು ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಖಾಲಿ ಬೆಡ್ರೂಮ್ ಸೆಟಪ್ಸ್ನಲ್ಲಿ ಖಾಲಿ ಬೆಡ್ರೂಮ್ ಐಟಮ್ಸ್ ಪ್ರತಿಯೊಂದು ಸಹ ಇಟ್ಟಿರ್ತಾರೆ. ಆಚೆ ಈಚೆ ಹುಡುಕಿ ಒಂದು ಸಾಮಾನು ಇಲ್ಲಿ ಇನ್ನೊಂದು ಸಾಮಾನು ಅಲ್ಲಿ ಅನ್ನುವ ವಿಷಯವೇ ಇಲ್ಲ. ದ ಬೆಸ್ಟ್ ಪಾರ್ಟ್ ಅದೊಂದು ಸಹ. ಕಿಚನಿಗೆ ಬೇಕಾದ ಸಾಮಗ್ರಿ ಸಹ ಕಿಚನಲ್ಲೇ ಇರ್ತದೆ. ಅಥವಾ ಸ್ಟುಡಿಯೋ ರೂಮ್ ಸೆಟಪ್ ಸಹ ಇಲ್ಲಿ ಮಾಡಿ ಇಟ್ಟಿರ್ತಾರೆ. ನಿಮಗೆ ಕಾಣಿಸ್ತಿರ್ಬೋದು.
ತುಂಬ ಚೆನ್ನಾಗಿರ್ತದೆ. ಸೈಡ್ ಟೇಬಲ್ಸ್ ಬೇಕಾ, ಎಲ್ಲ ಥರ ಸೆಟಪ್ ಸಹ ಒಂದೇ ಕಡೆ ಸಿಗ್ತದೆ. ನಿಮಗೆ ಆಚೆ ಈಚೆ ಓಡುವ ಕಷ್ಟ ಸಹ ಇಲ್ಲಿರೋದಿಲ್ಲ. ಇಲ್ಲಿ ನೋಡಿ ನನ್ನ ಮಕ್ಕಳ ಆಟ ಎಲ್ಲ ನೋಡಿ ವಾಲ್ ಯೂನಿಟ್ ಇದೆ, ಟಿ ವಿ ಇದೆ, ಪ್ರತಿಯೊಂದು ಸಹ ಇದೆ. ಹಾಗೆ ಮುಂಚಿನ ಕಾಲದಲ್ಲೆಲ್ಲ ಲ್ಯಾಟನಿ ಎಲ್ಲ ಹೇಗೆ ಯೂಸ್ ಮಾಡ್ತಿದ್ರು ಅದು ಥರದ್ದು ಸಹ ಈಗ ತಂದಿದ್ದಾರೆ. ತುಂಬ ಚೆನ್ನಾಗಿದೆ. ಏನೋ ಒಂಥರ ಖುಷಿ ಸಹ ಆಗ್ತದೆ ಸಾಮಾನು ಮಾಡುವಾಗ. ಯಾರೇ ಒಬ್ಬರು ಮನುಷ್ಯರಿಗೆ ಮನೆ ಕಟ್ಟುವ ಆಸೆ ಇರ್ತದೆ. ಆ ಆಸೆಯಲ್ಲಿ ಇಂಥ ಸೆಟಪ್ ಮಾಡಬೇಕನ್ನೋದು ಸಹಜ. ಎಲ್ಲರಿಗೂ ಈ ಪುಟ್ಟ ಕನಸೊಂದು ಇದ್ದೇ ಇರ್ತದೆ ಲೈಫ್ನಲ್ಲಿ. ನಮ್ಮನೆಗೂ ಸಹ ಇಂಥದೇ ಸೆಟಪ್ ಮಾಡಬೇಕು, ಹೀಗೆ ಚೆನ್ನಾಗಿ ಕಾಣಬೇಕು ಅಂತ ಸಹ. ಹಾಗೆ ದ ಬೆಸ್ಟ್ ಪ್ಲೇಸ್ ಅಂತ ಸಹ ಆಯ್ಕೆ ಹೇಳ್ಬೋದು. ನೋಡಿ, ಲಿವಿಂಗ್ ಏರಿಯಾಸ್ ಸೆಟಪ್ ಬೇಕಾ, ಲೈಟ್ಸ್ ಅದ್ರದ್ದು ಬೇಕಾದ ಲೈಟಿಂಗ್ಸ್ ಬೇಕಾ, ಅದಕ್ಕೆ ಬೇಕಾದ ಆರ್ಟಿಫಿಷಿಯಲ್ ಫ್ಲವರ್ಸ್ ಬೇಕಾ, ಅಥವಾ ಮಕ್ಕಳ ಬೆಡ್ರೂಮ್ಸ್ ಬೇಕಾ, ಮಕ್ಕಳ ಸ್ಟಡಿ ಟೇಬಲ್ ಬೇಕಾ, ಚೇರ್ ಬೇಕಾ, ಅಥವಾ ವರ್ಕಿಂಗ್ ಏರಿಯಾ ಸೆಟಪ್ಸ್ ಬೇಕಾ, ಆಫೀಸ್ ಸೆಟಪ್ ಬೇಕಾ, ನಿಮಗೆ ಪ್ರತಿ ಒಂದು ಸಹ ನಿಮಗೆ ಇಲ್ಲಿದೆ. ನೋಡಿ, ಎಂತೆಂಥ ಲೈಟ್ಸ್ ಬೇಕು, ಎಷ್ಟೆಷ್ಟು ಡಿಸೈನ್ ಲೈಟ್ಸ್ ಬೇಕು, ಡಿನ್ನರ್ ಸೆಟ್ಸ್ ಬೇಕಾ, ಪ್ಲೇಟ್ಸ್ ಬೇಕಾ, ಗ್ಲಾಸ್ ಬೇಕಾ, ಬೌಲ್ ಬೇಕಾ, ಎಂಥದ್ದು ಬೇಕಿದ್ರೂ ನಿಮಗೆ ಇಲ್ಲಿ ಸಿಗ್ತದೆ. ಈಗ ಇಂಡಿಯಾದಲ್ಲಿ ಸಹ ಇದೆ ಅಂತ ಇಂಡಿಯಾದಲ್ಲಿ ಸಹ ಇದೆ, ಬ್ಯಾಂಗ್ಳೂರಿನಲ್ಲಿ ಸಹ ಇದೆ. ಆದರೆ ನಾನು ಇಲ್ಲಿವರೆಗೂ ವಿಸಿಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಇಂಡಿಯಾಕ್ಕೆ ಹೋದರೆ ಗ್ಯಾರಂಟಿ ಬ್ಯಾಂಗ್ಳೂರ್ದು ಐಕ್ಯ ಸಹ ನಾನು ವಿಸಿಟ್ ಮಾಡ್ತೀನಿ. ಇದು ಸಹ ನೋಡಿ, ಕಂಪ್ಯೂಟರ್ ಟೇಬಲ್ ನಿಮಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಸಹ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಕೆಲವ್ರು ಬಂದು ಸುಸ್ತಾದರೆ ಮಧ್ಯೆ ಮಧ್ಯೆ ಕೂತ್ತಾರೆ. ಯಾಕಂದರೆ ಇಷ್ಟು ದೊಡ್ಡದು ಸುತ್ತಬೇಕಂದ್ರೆ ಸುಲಭ ಅಲ್ಲ. ಮಧ್ಯೆ ಮಧ್ಯೆ ಕೂತ್ಕೊಂಡು ರೆಸ್ಟ್ ತಗೊಂಡು ಸಹ ಕೆಲವರು ಸುತ್ತಾಡ್ತಾರೆ. ಆಫೀಸ್ ಚೇರ್ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ವಿತ್ ರೀಸನೇಬಲ್ ಪ್ರೈಸ್ ಅಂತ ಸಹ ಹೇಳ್ಬೋದು. ತುಂಬ ಕಾಸ್ಟ್ಲಿ ಅಂತೇನಿಲ್ಲ, ಆದರೆ ಓಕೆ ಅಂತ ಸಹ ಹೇಳ್ಬೋದು. ಆಫರ್ಸಲ್ಲೆಲ್ಲಿದ್ದರೆ ನಮಗೆ ರೀಸನೇಬಲ್ ಪ್ರೈಸಲ್ಲಿ ಸಹ ಸಿಗ್ತದೆ. ಇದು ದುಬೈನ ದೊಡ್ಡ ಗ್ರೂಪ್ ಮಜೀದ್ ಅಲ್ ಫುತೇನ್ ಗ್ರೂಪ್ ಅಂತ ದೊಡ್ಡ ಕಂಪನಿ ಆಗಿರ್ತದೆ ದುಬೈದು. ಇಲ್ಲಿ ಎಲ್ಲ ಸಿಟಿ ಸೆಂಟರ್ ಸಹ ಮಜೀದ್ ಅಲ್ ಫುತೇನ್ ಅವ್ರದ್ದೇ ಗ್ರೂಪ್. ಹಾಗಾಗಿ ಇದು ತುಂಬ ದೊಡ್ಡ ಗ್ರೂಪ್. ನೋಡಿ, ಮಕ್ಕಳ ಕಾಟ್ ನೋಡಿ, ಬಂಕ್ ಬೆಡ್ ಸಹ ಇದೆ, ಮಕ್ಕಳ ಬೆಡ್ರೂಮ್ ಸೆಟಪ್ ಸಹ ಇದೆ. ಅಂದರೆ ಈಗ ನಿಮ್ಮದು ಫೇವ್ರೆಟ್ ಕಾರ್ಟೂನ್ ಏನಾದರೂ ಇದ್ದರೆ ಅದ್ರ ಪ್ರಕಾರ ಸಹ ಅವರು ರೂಮ್ ಸೆಟಪ್ ಮಾಡಿ ಕೊಡ್ತಾರೆ. ಮಕ್ಕಳದ್ದು ಫೇವ್ರೆಟ್ ಏನಾದರೂ ಕಾರ್ಟೂನ್ಸ್ ಎಲ್ಲ ಇದ್ದರೆ ಅದ್ರ ರೂಮ್ ಪ್ರಕಾರ ಸಹ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಸ್ ರೂಮ್ ಸೆಟಪ್ ಮಾಡಿದ್ದಾರೆ ಇಲ್ಲಿ ಅಂತ. ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ಯಾರ್ದಾದ್ರೂ ಒಂದು ಡ್ರೀಮ್ ಹೌಸಿಗೆ ಬೇಕಿದ್ದರೆ ಇದು ಪಕ್ಕಾ ಪರ್ಫೆಕ್ಟ್ ಪ್ಲೇಸ್ ಅಂತ ಸಹ ಹೇಳ್ಬೋದು. ನೋಡಿ, ಇಲ್ಲಿ ನಾವು ಕೆಳಗೆ ಬಂದ ಕಿಚನ್ ಬೇಕಿದ್ದ ಸ್ಪೇರ್ ಐಟಮ್, ಸ್ಪೂನ್, ಬೌಲ್, ಪಾತ್ರೆಗಳು, ಅದು ಡಿನ್ನರ್ ಸೆಟ್ ಅಥವಾ ಟೀ ಸ್ಪೂನ್, ಟೇಬಲ್ ಸ್ಪೂನ್, ಬೌಲ್ಸ್, ಟೀ ಕಪ್ಸ್ ಎಲ್ಲ ಥರದ್ದು ಇದೆ. ಬಾಟಲ್ಸ್, ಗ್ರೋಸರೀಸ್ ಬಾಟಲ್ಸ್ ಅಥವಾ ಸ್ಕೂಲ್ ಟಿಫಿನ್ ಬಾಕ್ಸ್ ಬಾಟಲ್ಸ್ ಅದು ಸಹ ಇದೆ. ಪರ್ಫೆಕ್ಟ್ ಪ್ಲೇಸ್ ಅಂತ ಸಹ ಹೇಳ್ಬೋದು. ನೋಡಿ, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಸಹ ಇದೆ. ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಪ್ಲೇಸ್ ಅಂತ ಸಹ ಹೇಳ್ಬೋದು. ಈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ. ಫ್ರೆಂಡ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕೆ ಮರೆತು ಬಿಡಬೇಡಿ. ನಿಮ್ಮ ಒಂದೊಂದು ಲೈಕ್, ಶೇರ್, ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಸಹ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ತರ್ತದೆ. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.